ಜೂನ್ 27ರ ರಾತ್ರಿ 9:10ರ ಸುಮಾರಿಗೆ ಕಾರ್ಕಳ ತಾಲೂಕಿನ ಕುರ್ಕಾಲು ಗ್ರಾಮದ ಸುಭಾಷ್ ನಗರದಲ್ಲಿರುವ ಇಂಧನ ಬಂಕ್ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಘಟನೆ ನಡೆದಿದೆ. ಇಂಧನ ಬಂಕ್ ಅನ್ನು ಅದರ ಮಾಲೀಕ ಡೇನಿಯಲ್ ಸಿ ಅಮ್ಮಣ್ಣ ಪರವಾಗಿ ಮಂಗಳೂರು ನಿವಾಸಿ 27 ವರ್ಷದ ಆಶೀಶ್ ನಿರ್ವಹಿಸುತ್ತಿದ್ದಾರೆ. ಬಿಳಿ ಬಣ್ಣದ ಫೋರ್ಡ್ ಇಕೋಸ್ಪೋರ್ಟ್ ಕಾರ್ನಲ್ಲಿ ಮೂವರು ಇಂಧನ ಬಂಕ್ಗೆ ಬಂದಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಿಂಭಾಗದಲ್ಲಿ ಕುಳಿತಿದ್ದವರಲ್ಲಿ ಒಬ್ಬರು ಇಂಧನ ಬಂಕ್ ಸಿಬ್ಬಂದಿಗೆ ಶಶಾಂಕ್ ಅವರನ್ನು ವಾಹನದ ಟ್ಯಾಂಕ್ಗೆ ಡೀಸೆಲ್ ತುಂಬಿಸುವಂತೆ ಕೇಳಿಕೊಂಡಿದ್ದಾರೆ. 4,711.09 ರೂಪಾಯಿ ಮೌಲ್ಯದ ಡೀಸೆಲ್ ಹಾಕಿಸಿ ಸಿಬ್ಬಂದಿ ಪಾವತಿಗಾಗಿ ಕ್ಯೂಆರ್ ಕೋಡ್ ಅನ್ನು ಪ್ರದರ್ಶಿಸಿದ್ದಾರೆ. ಕಾರ್ನಲ್ಲಿದ್ದವರು ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಬಿಲ್ ಕೇಳಿದ್ದಾರೆ. ಆದರೆ ಬಿಲ್ ಜನರೇಟ್ ಆಗುತ್ತಿರುವಾಗ ಅವರು ಪಾವತಿ ಮಾಡದೆ ಕಾರು ಚಲಾಯಿಸಿ ಪರಾರಿಯಾಗುವ ಮೂಲಕ ವಂಚಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸಂಬಂಧ ಮೂವರನ್ನ ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ. ಬಂಧಿತರನ್ನು ಶಿರ್ವದ ಕೋಟೆಕಾರ್ ನಿವಾಸಿ 26 ವರ್ಷದ ಮೊಹಮ್ಮದ್ ರಿಯಾಜ್, ಶಿರ್ವದ ಭೂತಬೆಟ್ಟುವಿನ 23 ವರ್ಷದ ಮೊಹಮ್ಮದ್ ಅಫ್ರಾಸ್ ಮತ್ತು ಉಡುಪಿಯ ಅಂಬಾಗಿಲು ನಿವಾಸಿ 21 ವರ್ಷದ ಆಶಿಲ್ ಎಂದು ಗುರುತಿಸಲಾಗಿದೆ. ಅಪರಾಧ ಕೃತ್ಯದಲ್ಲಿ ಬಳಸಲಾಗಿದೆ ಎನ್ನಲಾದ ಫೋರ್ಡ್ ಇಕೋಸ್ಪೋರ್ಟ್ ಕಾರನ್ನು ಸಹ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳನ್ನು ಬಂಧಿಸಲಾಗಿದ್ದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ.